ಪಾಲಿಸು ವಿಘ್ನರಾಜನೇ ಕರಚತುಷ್ಟಯದಲ್ಲಿ ಪದವನೀಶನೋ ಕಂಡು ಶರಣು 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 ಸಹಸ್ರಭುಜದವನೀಶನೋ ಕಂಡು ಶರಣು 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 ಭಗುತಲಿ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಕಾಣಿಕೆಯ ಸುರಿಯುತ್ತಿರೆ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಮೊನ್ನಿಸುತ್ತ ಮೊನ್ನಿಸುತ್ತ ಅವರೆಲ್ಲರೂ ಮೊನ್ನಿಸುತ್ತ ಮುಂದೈತರುತ ನರ್ಮದೆಯ ತೀರದಲ್ಲಿ ಹೊಯ್ಸಿದನು ಗುಡಾರವನು ಮುಂದೈತರುತ ನರ್ಮದೆಯ ತೀರದಲ್ಲಿ ಹೊಯ್ಸಿದನು ಗುಡಾರವನು ಆ ಅದೆಷ್ಟೋ ಧರಾಧಿಪರು ನನ್ನನ್ನ ಕೆಣಕಬೇಕು ನನ್ನ ಮಹೋನ್ನತವಾದ ಧೈರ್ಯ ಸ್ಥೈರ್ಯವನ್ನು ಅಳೆಯಬೇಕು ಅಂತೇಳಿ ಯುದ್ಧಕ್ಕಾಗಿ ಬಂದರು. ಹೆದರಿ ಕಂಗಾಲಾಗಿ ಓಡಿ ಹೋದರು. ಆಮೇಲೆ ಸಹಸ್ರ ಭುಜರಾಗಿ ಬಂತಹ ನನ್ನನ್ನು ನೋಡಿ ಶರಣು ಶರಣು ಎಂದು ನನ್ನ ಕಾಲನ್ನು ಹಿಡಿದವರಿದ್ದಾರೆ. ಇದು ಪ್ರಾಣಾಧಾರವನ್ನ ಕೇಳಿದವರಿದ್ದಾರೆ. ಆಮೇಲೆ ಕಪ್ಪಡ ಕಾಣಿಕೆಯ ಹೊರೆಯಲ್ಲ ಹೊತ್ತು ತಂದು ನನ್ನ ಪಾದ ಮೂಲದಲ್ಲಿ ಕೆಳ ಹಾಕುತ್ತಾ ಇದ್ದಾರೆ. ಅವರನ್ನೆಲ್ಲರನ್ನ ಮನಿಸಿ ಹಾಗೆ ಪುರಾಭಿಮುಖವಾಗಿ ಸಾಗಿ ಬರುತ್ತಾ ಇದ್ದೇನೆ. ಹೌದು, ನಮ್ಮವರೆಲ್ಲ ದಣಿದಿದ್ದಾರೆ. ದಣಿಯುವ ದೇಹಕ್ಕೆ ವಿಶ್ರಾಂತಿ ಅವಶ್ಯ ಅಗತ್ಯ ಬೇಕು ಎಂದು ಕೇಳಿದಾಗ ನಮ್ಮ ಪ್ರಧಾನಮಂತ್ರಿಗೆ ಹೇಳಿದ್ದೇನೆ, ನರ್ಮದೆಯ ಗಿಡದ ಮೇಲೆ ಅವರಿಗೆಲ್ಲ ಪಡಿ ಬಿಡವರನ್ನು ನಿರ್ಮಿಸುವ ಎಂದು. ಹಾಗೆ ನಿರ್ಮಿಸಿದ್ದಾಗಿದೆ. ಅವರೆಲ್ಲರೂ ವಿಶ್ರಾಂತಿ ಪಡೀತಾ ಇದ್ದಾರೆ. ಆದರೆ ಈ ಕಾಲ ಸಮಯ ಸಂದರ್ಭ ಯಾವುದಿದ್ರು ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮಧುಮಾಸ ಮನಸೆಳೆವ ಮಧುಮಾಸ ವಸುಧೆಯ ತಣಿಸ ಬಂದಿದೆ ಸೊಬಗೀಕ್ಷಿಸೆ ವಸುಧೆಯ ತಣಿಸ ಬಂದಿದೆ ಸೊಬಗೀಕ್ಷಿಸೆ 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 ವಸುಧೆಯ
ತಣಿಸ ಬಂದಿದೆ ಸೊಬಗೀಕ್ಷಿಸೆ ಹೋಗುವೆನು ಘನತೆಯು ಹೋಗುವೆನು ಅವಲ ಮಣಿಯರೊಡನೆ ಹೋಗುವೆನು ಅವಲ ಮಣಿಯರೊಡನೆ ಹೋಗುವೆನು ಅವಲ ಮಣಿಯರೊಡನೆ ಮಧುಮಾಸ ನವ ವಸಂತರ ಕಾಲ ಎಲ್ಲೆಲ್ಲಿ ತುಂಬಿದೆಯಲ್ಲ. ಆಹಾ, ಈ ಮನದ ಅತಿ ದೇವತೆ ಹಸಿ ಸೀರೆಯಲ್ಲಿ ಉಂಟು ಆಹಾ ಹೊರತಾ ಇದ್ದಾಳೆ. ಆ ಕಡೆಗೆ ಮಾವಿನ ಚಿಗುರುವ ಕಾಲ, ಆ ಕಡೆಗೆ ಗಿರಿ ದಂಪತಿಗಳು. ಪಾಲಿಸು ವಿಘ್ನರಾಜನೇ ಕರಚತುಷ್ಟಯದಲ್ಲಿ ಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವದೇವನೇ ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವ